ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಮಂತ್ರಣ ಪತ್ರಿಕೆ ಮರು ಮುದ್ರಣಕ್ಕೆ ಆಗ್ರಹಿಸಿ ಮಿನಿ ವಿಧಾನಸೌಧ ಮುಂಭಾಗ ಗುರುವಾರ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಹಿಂದೂ ಜಾಗರಣಾ ವೇದಿಕೆ ಪ್ರಾಂತ ಸಂಚಾಲಕ ಸತ್ಯಜಿತ್ ಸುರತ್ಕಲ್, ದೇವಳದ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಹೆಸರು ಹಾಕುವ ಪ್ರಮೇಯ ಎದುರಾದ ಸಂದರ್ಭ ಜಿಲ್ಲಾಧಿಕಾರಿ ಹಿಂದೂಯೇತರ ಆದರೆ ಅಪರ ಜಿಲ್ಲಾಧಿಕಾರಿ ಅಥವಾ ಸಹಾಯಕ ಆಯುಕ್ತರ ಹೆಸರು ಹಾಕಬೇಕು. ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಸುದ್ದಿಗೋಷ್ಠಿ ಕರೆದು ಎಲ್ಲಾ ಧರ್ಮದ ಆಚರಣೆಯನ್ನು ಪಾಲಿಸುತ್ತೇನೆ ಎಂದು ಹೇಳಿಕೆ ನೀಡಲಿ. ಹೀಗೆ ಮಾಡಿದರೆ ಮುಸ್ಲಿಂ ಸಂಪ್ರದಾಯದಂತೆ ಕಾಫರ್ ಆಗುತ್ತಾರೆ. ಮುಂದೆ ಬರುವ ಹಿಂದೂ ಜಿಲ್ಲಾಧಿಕಾರಿ ಹೆಸರನ್ನ ಉಳ್ಳಾಲ ಉರೂಸ್ನಲ್ಲಿ ಕ್ರಿಶ್ಚಿಯನ್ ಕಾರ್ಯಕ್ರಮಗಳ ಆಮಂತ್ರಣದಲ್ಲಿ ಬಳಸಿಕೊಳ್ಳಲಿ ಎಂದು ಸವಾಲಿಸಿದರು. ಹಿಂದೂ ಜಿಲ್ಲಾಧಿಕಾರಿ ಆದಾಗ ಮುಸಲ್ಮಾನರ ಎಲ್ಲ ಉರೂಸುಗಳ ಆಮಂತ್ರಣ ಪತ್ರಿಕೆಯಲ್ಲಿ ಕ್ರಿಶ್ಚಿಯನ್ ಚರ್ಚ್ಗಳ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯ ಹೆಸರು ಇರಬೇಕು. ಜಿಲ್ಲಾಧಿಕಾರಿ ಅನ್ನೋ ಕಾರಣಕ್ಕೋಸ್ಕರ ಹಿಂದುವಿನ ಹೆಸರನ್ನು ಉಲ್ಲೇಖ ಮಾಡುವಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನಿಮ್ಗೆ ಹಿಂದೂ ಸಮಾಜ ಎಲ್ಲರಿಗೂ ಅವಕಾಶ ಕೊಟ್ಟಿದೆ. ದೇವಸ್ಥಾನಗಳಿಗೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದೇವಸ್ಥಾನ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಿಂದೂ ಧರ್ಮ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಇಬ್ರಾಹಿಂ ಸಾಹೇಬರು ನೀಡಿದರೆನ್ನಲಾದ ಅನುದಾನ ಯಾರ ದುಡ್ಡು? ಕಿಸೆಯಿಂದ ಹಣ ನೀಡಿದಂತೆ ಮಾತನಾಡುತ್ತಾರೆ. ತಕ್ಷಣ ಈ ಮಾತನ್ನ ಹಿಂಪಡೆಯಬೇಕು. ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕಿ ಬಹುಸಂಖ್ಯಾತರನ್ನ ತುಳಿತಕ್ಕೆ ಒಳಪಡಿಸುವ ಉದ್ದೇಶವಿದು. ಆಮಂತ್ರಣ ಪತ್ರಿಕೆಯಿಂದ ಹೆಸರು ತೆಗೆಯಲೇಬೇಕು. ಅಲ್ಲಿವರೆಗೆ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು. ಅವರ ಹೆಸರನ್ನು ಆಮಂತ್ರಣ ಪತ್ರಿಕೆಯಿಂದ ತೆಗೆಯುವ ತನಕ ಈ ಹೋರಾಟ ಮುಂದುವರಿಯುತ್ತದೆ. ಮುಂದಿನ ದಿನಗಳಲ್ಲಿ ಪುತ್ತೂರು ತಾಲೂಕು ಬಂದಾಗಿ ಕೂಡ ಈ ಹೋರಾಟ ಪರಿವರ್ತನೆ ಆಗಬಹುದು. ಜಿಲ್ಲೆ ಬಂದಾಗಿ ಕೂಡ ಈ ಹೋರಾಟ ಪರಿವರ್ತನೆ ಆಗಬಹುದು. ಶ್ರದ್ಧಾ ಭಕ್ತಿಯ ಜಾತ್ರೆ ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ, ಧಾರ್ಮಿಕ ಕಾರ್ಯಕ್ರಮವಾದ ಪುತ್ತೂರು ಜಾತ್ರೆ ಯಾವಾಗ ಆರಂಭವಾಗಿದೆ ಎಂಬ ಬಗ್ಗೆ ಸರ್ಕಾರದ ಬಳಿಯೂ ದಾಖಲೆಗಳಿಲ್ಲ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರದಿಂದ ದೊಡ್ಡ ಲೋಪವಾಗಿದೆ, ಇದನ್ನು ಮುಜರಾಯಿ ಇಲಾಖೆ ಸರಿಪಡಿಸಬೇಕೆಂದು ಆಗ್ರಹಿಸಿದರು. ಮುಖಂಡರಾದ ರಾಜೇಶ್ ಬನ್ನೂರು, ಪೂವಪ್ಪ, ಕೇಶವ ಬಜತ್ತೂರು, ಮನೋಹರ್, ಅಪ್ಪಯ್ಯ ಮಣ್ಯಾಣಿ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಪ್ರತಿಭಟನೆಗೂ ಮೊದಲು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಿಂದ ಮೆರವಣಿಗೆ ನಡೆಯಿತು. ಮುಖ್ಯ ರಸ್ತೆಯಾಗಿ ಪುತ್ತೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು.